ಕರಾವಳಿ ಮಣ್ಣಿನ ಸೊಗಡಿನ ಕ್ರೀಡೆಯಾಗಿರುವ ಕಂಬಳಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನವಿದೆ. ಇದುವರೆಗೆ ಪುರುಷರೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದ ಕಂಬಳದಲ್ಲಿ ಇದೀಗ ಬಾಲಕಿಯೊಬ್ಬಳು ಕಂಬಳದ ಕರೆಗೆ ಇಳಿದು ಸುದ್ದಿಯಾಗಿದ್ದಾಳೆ. ಆಕೆಯೊಂದಿಗೆ ನಮ್ಮ ಪ್ರತಿನಿಧಿ ನಡೆಸಿದ ಚಿಟ್ಚಾಟ್ ಇಲ್ಲಿದೆ. ನಿಮಗೆ ಒಬ್ಬರು ಖ್ಯಾತ ಸಾಧಕರಾಗಲಿಕ್ಕೆ ಹೊರಟಿರುವವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಯಕ್ಷಗಾನನ ಗಂಡು ಕಲೆ ಅಂತ ಹೇಳ್ತಾ ಇದ್ರು, ಬಟ್ ಯಕ್ಷಗಾನಕ್ಕೂ ಕೂಡ ಹೆಂಗಸು ಪ್ರವೇಶ ಆಯಿತು. ಈಗ ಮಹಿಳಾ ತಂಡಗಳಿವೆ. ಅದೇ ರೀತಿಯಾಗಿ ಕಂಬಳದಲ್ಲಿ ಹೆಂಗಸರನ್ನು ನಾವು ಕರೆಯಲ್ಲಿ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಕಂಬಳ ವೀಕ್ಷಣೆಗೆ ಮಾತ್ರ ಹೆಂಗಸರು ಬರ್ತಾಯಿದ್ರು. ಅದರಲ್ಲಿ ಪ್ರತಿಯೊಂದು ವಿಭಾಗ ಬಹಳಷ್ಟು ಕಷ್ಟ ಆಗಿರೋದ್ರಿಂದ ಅದಕ್ಕೆ ಕಂಬಳದಲ್ಲಿ ಹೆಂಗಸರು ಪಾತ್ರ ವಹಿಸೋದು ಬಹಳ ಕಷ್ಟ ಅಂತ ಆಗಿತ್ತು. ಆದರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೆಂಗಸರಿಗೆ ಸಾಧ್ಯನೇ ಇರಲಿಲ್ಲ ಅಂತ ಒಂದು ಕಾಲಘಟ್ಟ. ಯಾಕೆಂದರೆ ಎಷ್ಟು ಕಂಬಳ ಆಗ್ತಾಯಿವೆ, ಸಾಂಪ್ರದಾಯಿಕ ಕಂಬಳಗಿರ್ಬೋದು, ವರ್ಷ ಪೂರ್ತಿ ಕಂಬಳಗಳಾಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಹಿಳೆಯ ಪಾತ್ರ ಅಲ್ಲಿರಲಿಲ್ಲ. ಆದರೆ ಒಬ್ಬಳು ಪುಟಾಣಿ ಹುಡುಗಿ ಇವೆಲ್ಲವನ್ನ ಮೀರಿ ತನ್ನ ಹೆಜ್ಜೆಯನ್ನು ಕಂಬಳದ ಕರೆಯಲ್ಲಿ ಇಟ್ಟಿದ್ದಾಳೆ. ಅವಳೇ ಕುಂದಾಪುರದ ಕಾಲ್ತೋಡಿನ ಚೈತ್ರ ಭಟ್. ಈಗ ಅವಳು ಸಾಧನೆ ಏನಂದರೆ, ಈಕೆಯ ಈ ಒಂದು ಹುರುಪನ್ನು ಗಮನಿಸಿ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು ಕೆಲವೇ ಸಂದರ್ಭಗಳಲ್ಲಿ, ನೀವು ಕೆಲವು ಕಂಬಳ ಆದ ಬಳಿಕ ಖಂಡಿತವಾಗಿ ಈಕೆ ಜೋಡು ಕೆರೆಗೆ ಇಳಿದು ಕಂಬಳದ ಕೋಣಗಳನ್ನು ಓಡಿಸಲಿಕ್ಕೆ ಸಿದ್ಧವಾಗಿದ್ದಾಳೆ ಅಂತ ಸಂಪೂರ್ಣ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾಳೆ. ಇವಳ ಈ ಹುರುಪನ್ನು ಮೆಚ್ಚಿ ಕಂಬಳ ಅಕಾಡೆಮಿ ಏನಿದೆ ಅದಕ್ಕೆ ಸಂಪೂರ್ಣವಾದ ಒಂದು ಮಹಿಳೆಯರು ಯಾರು ಬರ್ತಾರೆ ಅಥವಾ ಹುಡುಗಿಯರು ಯಾರು ಬರ್ತಾರೆ ಕಂಬಳ ಓಡಿಸಲಿಕ್ಕೆ, ಕೋಣಗಳನ್ನು ಓಡಿಸಲಿಕ್ಕೆ ಅವರಿಗೆಲ್ಲ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅನ್ನೋ ವಿಶ್ವಾಸವನ್ನು ಕೂಡ, ಭರವಸೆಯನ್ನು ಕೂಡ ನೀಡಿದೆ. ಇದೀಗ ನಮ್ಮ ಜೊತೆ ಇದ್ದಾಳೆ ಚೈತ್ರ ಭಟ್. ಅವಳನ್ನು ಮಾತಾಡ್ಸೋಣ. ಚೈತ್ರ, ನಮಸ್ತೆ. ಹೇಗೆ ನಿನ್ನ ಆಸಕ್ತಿ ಎಲ್ಲ ಬಂತು? ಹೇಗೆ? ನಾನು ಅಪ್ಪ ಕಂಬಳಕ್ಕೆ ಹೋಗುವಾಗ ನಾನು ಕೂಡ ಹಠ ಮಾಡಿ ಸಣ್ಣ ವಯಸ್ಸಿನಲ್ಲೇ 3 ವರ್ಷದಿಂದನೇ ಕಂಬಳಕ್ಕೆ ಹೋಗ್ತಾ ಇದ್ದೆ. ಮತ್ತು ನಾನು ಕೂಡ ಈಗ ನಮ್ಮ ಕನಪಲೆಯನ್ನು ನಮ್ಮ ಹೋರಿಯಲ್ಲೇ ಗೋರಿ ಹತ್ತಿ 7.5 ಕಿಲೋಮೀಟರ್ ನೀರು ಹಾರಿಸ್ಬೇಕಂತ ಆಸೆ. ನೋಡಬೇಕು ಏನಾಗ್ತಾ ಅಂತ. ಕನಪಲೆಯನ್ನು ಹತ್ತಬೇಕಂತ ಆಸೆ. ಕನಪಲೆ ಹತ್ತಬೇಕು. ಇನ್ನೊಂದು ವರ್ಷದಲ್ಲಿ ನಾನು ಜೋಡುಕರೆ ಕಂಬಳ ಗದ್ದೆಯಲ್ಲಿ ಇಳಿದು ಕೋಣ, ನಮ್ಮದೇ ಆದ ಒಂದು ಸಬ್ ಜೂನಿಯರ್ ಕೋಣ ಇದೆ, ಆ ಕೋಣವನ್ನು ತೆಗೆದುಕೊಂಡು ಹೋಗಿ ಕಂಬಳ ಗದ್ದೆಯಲ್ಲಿ ಕೋಣಗಳನ್ನು 1 ರೌಂಡ್ ಆದರೂ ಪಾಸ್ ಮಾಡಬೇಕಂತ ಆಸೆ. ನೋಡ್ಬೇಕು ಏನಾಗ್ತದೆ ಅಂತ. ಹಾಂ, ನಾನು 1 ಸಾರಿ ಓಡಿಸಿದ್ದೆ, ಮತ್ತೆ ಓಡಿಸ್ಲಿಲ್ಲ. ಮತ್ತು ನಮ್ಮದು ದೊಡ್ಡ ಸೀನಿಯರ್ ಹೊರೆಯನ್ನು ಟ್ರಯಲ್ ಮಾಡಿದಾಗ ಅವ್ರ ಜೊತೆ ಇದು ತುಂಬ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ನೋಡ್ಬೇಕು ಈಗ. ಬೆಳಿಗ್ಗೆ ಕಂಬಳಕ್ಕೆ ಹೋಗೋ ಮೊದಲು ನೀನು ಕೆಲಸ ಮಾಡ್ತೀನಿ, ಹೇಗೆ ಕೆಲಸ ಮಾಡ್ತೀನಿ? ನಾನು ಹಿಂದಿನ ದಿನ ಹುರುಳಿ ಹಾಕೋದು ಹೊರಿಗೆ, ಮತ್ತು ಹೊರಿಗೆ ಸ್ನಾನ ಮಾಡಿಸಿ ಎಣ್ಣೆ ಉದ್ದಿ, ಮತ್ತು ಕಂಬಳದ ಎಲ್ಲ ಸುಮಾರು ತಯಾರೆಲ್ಲ ಇರ್ತದೆ, ಅದನ್ನೆಲ್ಲ ಬೆತ್ತ, ಹಗ್ಗ, ಮತ್ತು ನಮಗೆ ಅಲ್ಲಿ ಶೃಂಗಾರದ ಐಟಮ್ ಎಲ್ಲ ರೆಡಿ ಮಾಡೋದು ನಾನೇ. ಜೂನಿಯರ್ ಬೇರೆ, ಸೀನಿಯರ್ ಬೇರೆ, ಸಬ್ ಜೂನಿಯರ್ ಇದೆಲ್ಲ ಬೇರೆ ವಿಭಾಗ ಇರುತ್ತೆ, ಅದಕ್ಕೆಲ್ಲ ಬೇಕಾದಲ್ಲಿ ನಿಂಗೆ ಗೊತ್ತಿದೆಲ್ಲ? ಹಾಂ, ಅದೆಲ್ಲ ನನಗೆ ಗೊತ್ತಿದೆ. ಮತ್ತು ನಮ್ಮದು ಸೀನಿಯರ್ ಮಾತ್ರ ಅಲ್ಲ, ಅದಕ್ಕೆ ನಮ್ಮದು ಎಲ್ಲ ಐಟಮ್ ಎಲ್ಲ ರೆಡಿ ಇರ್ತದೆ. ಅದನ್ನೆಲ್ಲ ಇದು ಮಾಡಿ ಅದೆಲ್ಲ ಚೀಲಕ್ಕೆ ಹಾಕಿ ಅದೆಲ್ಲ ರೆಡಿ ಮಾಡಿ ಗಾಡಿ ಒಂದು ಹಾಕಿದ್ರೆ ಆಯ್ತು. ಏನಿದ್ರು ಎಲ್ಲ ನಾವೇ ಮಾಡ್ತೀವಿ. ಫಸ್ಟ್ ಓಡಿಸ್ತೀಗ ನಾನು ನೋಡಬೇಕು ಯಾವಾಗಂತ. ಸದ್ಯದಲ್ಲಿ ಯಾವ ಕಂಬಳ ಇದೆ ಈಗ? ಇನ್ನು ನಾಡ್ದಿಗೆ ಮಂಗಳೂರಿದೆ, ಮತ್ತು ಮಂಗಳೂರು ಆದಮೇಲೆ ಪುತ್ತೂರಿದೆ. ನೋಡಬೇಕು, ಈಗ ಅಲ್ಲ, ಬರುವ ವರ್ಷ ನೋಡಬೇಕು. ಖಂಡಿತ ಇಳಿತೆ? ಖಂಡಿತ ಇಳಿತೆ. ಓಡಿಸ್ತೆ? ನೋಡ್ಬೇಕಾ? ಓಕೆ, ಆಲ್ ದಿ ಬೆಸ್ಟ್, ಗುಡ್ ಲಕ್. ಓಕೆ ಚೈತ್ರ, ಅವಳಿಗೆ ಮತ್ತೊಂದು ಸುತ್ತಿನಲ್ಲಿ ನಾವು ಅವಳನ್ನು ನೋಡೋಣ. ಅವಳು ಸದ್ಯದಲ್ಲಿ ಕಂಬಳ ಕರೆಗೆ ಇಳಿತಾಳೆ, ಕೋಣಗಳನ್ನು ಓಡಿಸ್ತಾಳೆ ಅನ್ನೋದು ಗ್ಯಾರಂಟಿ. ಅವಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇದು ನಮ್ಮ ಸ್ಪಂದನ ವಾಹಿನಿಯ ವಿಶೇಷ ಚಿಟ್ಚಾಟ್ ಚೈತ್ರ ಭಟ್ ಜೊತೆ.